ಸಾಮಾನ್ಯವಾಗಿ ಭಗವಂತನ ಮೇಲಿರುವ ಭಕ್ತಿ ಹಾಗೂ ನಂಬಿಕೆಯಿಂದಾಗಿ ನಾವು ದೇವಾಲಯಗಳನ್ನು ನಿರ್ಮಿಸುವುದನ್ನು ಕಂಡಿದ್ದೇವೆ. ಹೀಗಾಗಿ ರಾಜರಿಂದ ಹಾಗೂ ಭಕ್ತರಿಂದ ಹಲವಾರು ದೇವಾಲಯಗಳು ವಿಶ್ವಾದ್ಯಂತ ಸ್ಥಾಪನೆಗೊಂಡಿವೆ. ಮತ್ತೆ ಕೆಲವು ದೇವಾಲಯಗಳು ಸ್ವಯಂ ದೇವರೇ ನಿರ್ಮಿಸಿದ ಅಥವಾ ಸ್ವಯಂಭೂ ದೇವಾಲಯಗಳೆಂದು ಪ್ರಖ್ಯಾತಿ ಪಡೆದಷ್ಟು ಅದೆಷ್ಟೋ ದೇವಾಲಯಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇಂಥ ದೇವಾಲಯಗಳಲ್ಲಿ ದೇವರ ಪುರಾಣ, ಇತಿಹಾಸ, ಸುಂದರವಾದ ಗೋಪುರ, ರಮಣೀಯವಾದ ವಾಸ್ತುಶಿಲ್ಪಗಳಿಂದ ಕೂಡಿದ ದೇವಾಲಯಗಳನ್ನು ನಾವು ಕಾಣುವುದೇ ನಿಜಕ್ಕೂ ಅದ್ಭುತ. ಹೆಚ್ಚಾಗಿ ದೇವಾಲಯಗಳನ್ನು ಶಿಲ್ಪಿಗಳು ತಮ್ಮ ತಮ್ಮ ವಾಸ್ತುಶಿಲ್ಪಗಳಿಂದ ಕಟ್ಟಿದ್ದನ್ನು ನಾವು ಕಂಡಿದ್ದೇವೆ. ಆದರೆ ದೆವ್ವಗಳು ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿವೆ ಅಂದರೆ ನೀವು ನಂಬಲು ಸಾಧ್ಯವೇ? ಆಶ್ಚರ್ಯ ಪಡಬೇಡಿ, ಇದು ಅಕ್ಷರಶಃ ನಿಜ. ಹೌದು, ಅಂತಹ ಒಂದು ದೇವಾಲಯ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ. ಹಾಗಾದರೆ ಆ ದೇವಸ್ಥಾನ ಎಲ್ಲಿದೆ? ಅದು ಹೇಗೆ ದೆವ್ವಗಳು ಈ ದೇವಸ್ಥಾನವನ್ನು ಕಟ್ಟಿದವು? ಯಾಕೆ ಈ ದೇವಸ್ಥಾನವನ್ನು ದೆವ್ವಗಳು ಕಟ್ಟಿದವು? ಈಗಲೂ ಆ ದೇವಸ್ಥಾನದಲ್ಲಿ ದೇವರು ಇದ್ದಾರಾ ಅಥವಾ ದೆವ್ವಗಳು ಇದ್ದಾರಾ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಡಲು ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ದೆವ್ವ, ಭೂತ, ಆತ್ಮ ಕೇಳಿದ್ರೇ ಸಾಕು ಮೈಯೆಲ್ಲ ನಡುಗುತ್ತದೆ. ಇವುಗಳನ್ನು ನಾವು ಕಂಡಿದ್ದೇವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇವುಗಳ ಬಗ್ಗೆ ಕೇಳಿದ್ರೇ ಮೈ ನಡುಕ ಪ್ರಾರಂಭವಾಗುತ್ತದೆ. ಅಂಥದ್ರಲ್ಲಿ ಇಂಥ ದೆವ್ವಗಳು ಒಂದು ದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಅಂದರೆ ನಿಜಕ್ಕೂ ಅಚ್ಚರಿ ಪಡೆಯುವಂತಹ ವಿಷಯವೇ. ಅಂತಹದ್ರಲ್ಲಿ ದೆವ್ವಗಳು ನಿರ್ಮಿಸಿರುವ ದೇವಾಲಯವು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿಯ ಮಾರ್ಗ ಮಧ್ಯದಲ್ಲಿರುವ ಬೊಮ್ಮವರ ಹಳ್ಳಿಯಲ್ಲಿ ಕಾಣಬಹುದಾಗಿದೆ. ಇಲ್ಲಿನ ದೇವಾಲಯವನ್ನು ದೆವ್ವಗಳೇ ಸ್ವಂತ ನಿರ್ಮಿಸಿರುವ ದೇವಾಲಯ ಎಂದು ಅಲ್ಲಿನ ಸ್ಥಳೀಯ ಪುರಾಣ ದೃಢಪಡಿಸುತ್ತದೆ. ಬೊಮ್ಮವರ ಹಳ್ಳಿಯಲ್ಲಿರುವ ಈ ಸುಂದರೇಶ್ವರ ದೇವಾಲಯವನ್ನು ದೆವ್ವಗಳೇ ನಿರ್ಮಾಣ ಮಾಡಿವೆ. ಈ ದೇವಾಲಯದಲ್ಲಿ ಮಹಾಶಿವನು ಸುಂದರೇಶ್ವರನಾಗಿ ಈ ದೇವಾಲಯದಲ್ಲಿ ನೆಲೆಸಿದ್ದಾನೆ. ಹೌದು, ಬೊಮ್ಮವರ ಹಳ್ಳಿಯ ಸ್ಥಳೀಯ ಕಥೆಯ ಪ್ರಕಾರ ಸುಮಾರು 600 ವರ್ಷಗಳ ಹಿಂದೆ ದೆವ್ವಗಳು ಅಲ್ಲಿನ ಸ್ಥಳೀಯರಿಗೆ ಹಿಂಸಿಸುತ್ತಿದ್ದವು. ಈ ಹಳ್ಳಿಯಲ್ಲಿ ಪ್ರಜೆಗಳಿಗೆ ಹಲವು ರೀತಿಯ ಕಷ್ಟಗಳನ್ನು ಕೊಡುತ್ತಿದ್ದವು. ಈ ದೆವ್ವಗಳ ಕಾಟಕ್ಕೆ ಅಂದಿನ ಪ್ರಜೆಗಳು ಬೇಸತ್ತು ಹೋಗಿದ್ದರು. ಬೊಮ್ಮವರ ಹಳ್ಳಿಯಲ್ಲಿ ಮಾಂತ್ರಿಕ ವಿದ್ಯೆಯಲ್ಲಿ ಬೋಚಯ್ಯ ಪರಿಣಿತರಾಗಿದ್ದರು. ಈತ ಮಹಾಶಿವನ ಪರಮ ಭಕ್ತರಾಗಿದ್ದರು. ಬೋಚಯ್ಯ ಶಿವನ ಮೇಲಿದ್ದ ಅಪಾರ ಭಕ್ತಿಯಿಂದ ಒಂದು ದೇವಸ್ಥಾನವನ್ನೇ ಕಟ್ಟಿಸಬೇಕೆಂದು ಬೊಮ್ಮವರ ಹಳ್ಳಿಯ ಪ್ರಜೆಗಳ ಸಹಾಯದಿಂದ ಕಷ್ಟಪಟ್ಟು ಒಂದು ದೇವಾಲಯವನ್ನು ಅಲ್ಲಿ ನಿರ್ಮಿಸುತ್ತಾರೆ. ತಾವು ಇರುವ ಈ ಪ್ರದೇಶದಲ್ಲಿ ದೇವಸ್ಥಾನದ ನಿರ್ಮಾಣ ಆ ದೆವ್ವಗಳಿಗೆ ಇಷ್ಟವಿಲ್ಲದ ಕಾರಣ ರಾತ್ರೋರಾತ್ರಿ ಬೋಚಯ್ಯ ಕಷ್ಟಪಟ್ಟು ನಿರ್ಮಿಸಿದ ದೇವಾಲಯವನ್ನು ದೆವ್ವಗಳು ನಾಶಪಡಿಸುತ್ತವೆ. ತಾನು ಕಷ್ಟಪಟ್ಟು ಶಿವನಿಗಾಗಿ ನಿರ್ಮಿಸಿದ ದೇವಾಲಯವನ್ನು ದೆವ್ವಗಳು ನಾಶಪಡಿಸುವುದು ಎಂದು ಬೋಚಯ್ಯನಿಗೆ ಅತ್ಯಂತ ಕೋಪ ಬರುತ್ತದೆ. ಕೆಲವು ಮಾಂತ್ರಿಕ ವಿದ್ಯೆಯನ್ನು ಮತ್ತಷ್ಟು ಕಲಿತು ದೆವ್ವಗಳನ್ನು ತನ್ನ ಮಾಂತ್ರಿಕ ಶಕ್ತಿಯಿಂದ ವಶಪಡಿಸಿಕೊಳ್ಳುತ್ತಾನೆ. ಆ ದೆವ್ವಗಳ ಕೂದಲುಗಳನ್ನೇ ಕಟ್ಟಿ ಹಾಕುತ್ತಾನೆ. ಆ ದೆವ್ವಗಳು ತಮ್ಮನ್ನು ಬಂಧನದಿಂದ ಮುಕ್ತಿ ನೀಡಿ ತಮ್ಮನ್ನು ಬಿಡಬೇಕೆಂದು ಪರಿಪರಿಯಾಗಿ ಬೋಚಯ್ಯನಲ್ಲಿ ಬೇಡಿಕೊಳ್ಳುತ್ತವೆ. ಆದರೆ ಬೋಚಯ್ಯ ಮಾತ್ರ ಆ ದೆವ್ವಗಳನ್ನು ಬಿಡುವುದಿಲ್ಲ. ಆದರೂ ಕೂಡ ದೆವ್ವಗಳು ತಮ್ಮನ್ನು ಬಿಡುವಂತೆ ಬೋಚಯ್ಯನಲ್ಲಿ ಪ್ರಾರ್ಥಿಸುತ್ತವೆ. ಕೊನೆಗೆ ದೆವ್ವಗಳನ್ನು ತನ್ನ ಬಂಧನದಿಂದ ಬಿಡಲು ಬೋಚಯ್ಯ 2 ಷರತ್ತುಗಳನ್ನು ದೆವ್ವಗಳ ಮುಂದೆ ಇಡುತ್ತಾನೆ. ಈ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ಬಿಡುತ್ತೇನೆ, ಇಲ್ಲವಾದರೆ ಹಾಗೆಯೇ ನನ್ನ ಬಂಧನದಲ್ಲಿ ಇರಬೇಕಾಗುತ್ತದೆ ಎಂದು ಬೋಚಯ್ಯ ತಾಕೀತು ಮಾಡುತ್ತಾನೆ. ಆ 2 ಷರತ್ತುಗಳೇನೆಂದರೆ, ಈಗಾಗಲೇ ನಾಶಪಡಿಸಿದ ದೇವಾಲಯವನ್ನು ಒಂದೇ ರಾತ್ರಿಯಲ್ಲಿ ಪುನರ್ ನಿರ್ಮಾಣ ಮಾಡಬೇಕು. ಇನ್ನೊಂದು, ಬೊಮ್ಮರ ಹಳ್ಳಿಯಲ್ಲಿನ ಪ್ರಜೆಗಳ ಮೇಲೆ ಇನ್ನು ಮೇಲೆ ಯಾವುದೇ ರೀತಿಯ ಹಿಂಸೆ ಆಗಬಾರದೆಂದು ಷರತ್ತು ವಿಧಿಸುತ್ತಾನೆ. ಆಗ ಷರತ್ತುಗಳಿಗೆ ಒಪ್ಪಿದ ದೆವ್ವಗಳು ನಾಶಪಡಿಸಿದ ದೇವಾಲಯವನ್ನು ರಾತ್ರೋರಾತ್ರಿ ಪುನರ್ ನಿರ್ಮಾಣ ಮಾಡುತ್ತವೆ. ನಂತರ ಅಲ್ಲಿರುವ ಪ್ರಜೆಗಳಿಗೆ ಹಿಂಸಿಸುವುದಿಲ್ಲ ಎಂದು ಅವರಲ್ಲಿ ಕ್ಷಮೆ ಕೇಳಿ ಅಲ್ಲಿಂದ ಹೋಗುತ್ತವೆ.
ಹೀಗೆ ದೆವ್ವಗಳಿಂದ ಮುಕ್ತಿಯನ್ನು ಪಡೆಯುತ್ತದೆ. ಆಶ್ಚರ್ಯಕರವಾದ ಸಂಗತಿ ಏನೆಂದರೆ ದೇವಾಲಯದಲ್ಲಿ ದೇವರ ಶಿಲ್ಪಿಗಳು ಅಥವಾ ಶೃಂಗಾರಮಯ ಶಿಲ್ಪಿಗಳು ಕಾಣುವುದು ಸಾಮಾನ್ಯ. ಆದರೆ ಈ ದೇವಾಲಯ ದೆವ್ವಗಳಿಂದ ನಿರ್ಮಿತವಾಗಿದ್ದರಿಂದ ಇಲ್ಲಿ ವಿಚಿತ್ರವಾದ ದೆವ್ವಗಳ ಶಿಲ್ಪಗಳನ್ನು ಮಾತ್ರ ನೀವು ಕಾಣಬಹುದು. ಅಂದರೆ ದೆವ್ವಗಳಿಗೆ ಸ್ವತಃ ನಿರ್ಮಿಸಿರುವ ದೇವಾಲಯ ಇದಾಗಿದೆ ಎಂಬುದಕ್ಕೆ ಪುರಾವೆ ಇದೆ ಎಂದು ಸ್ಥಳೀಯರು ತಿಳಿಸುತ್ತಾರೆ. ದೆವ್ವಗಳಿಂದ ನಿರ್ಮಾಣವಾದಂತಹ ದೇವಾಲಯವೆಂದರೆ ವಿಸ್ಮಯ ಸರಿ. ಇದೇ ಕಾರಣ ಹಲವಾರು ಪ್ರವಾಸಿಗರು ಈ ವಿಚಿತ್ರವಾದಂತಹ ದೆವ್ವಗಳಿಂದ ನಿರ್ಮಾಣವಾದಂತಹ ದೇವಾಲಯಕ್ಕೆ ಭೇಟಿ ಕೊಡಲು ಇಷ್ಟಪಡುತ್ತಾರೆ. ದೆವ್ವಗಳು ದೇವಾಲಯವನ್ನು ನಿರ್ಮಿಸಿದ್ರು, ಆದರೆ ಅಲ್ಲಿ ಯಾವುದೇ ಮೂರ್ತಿಯಾಗಲಿ ಶಿಲ್ಪಕಲೆ ಆಗಲಿ ಇರಲಿಲ್ಲ. ಸುಮಾರು 50 ವರ್ಷಗಳ ಹಿಂದೆ ಕುಡಿಯುವ ನೀರಿಗಾಗಿ ಭೂಮಿಯನ್ನು ಅಗೆಯುವಾಗ ಈ ದೇವಾಲಯದ ಆವರಣದಲ್ಲಿ ಒಂದು ಶಿವಲಿಂಗವು ದೊರೆಯುತ್ತದೆ. ಈ ಶಿವಲಿಂಗವು ಸುಮಾರು 8 ಅಡಿ ಎತ್ತರವಿದೆ. ಈ ಶಿವಲಿಂಗವನ್ನು ದೆವ್ವಗಳು ನಿರ್ಮಿಸಿದ ದೇವಾಲಯದಲ್ಲಿ ಪ್ರಜೆಗಳು ಈಗ ನಿರ್ಮಿಸಿದ್ದಾರೆ. ಶಿವನು ಭೂತನಾಥನಾಗಿದ್ದರಿಂದ ದೆವ್ವಗಳು ನಿರ್ಮಿಸಿದ ದೇವಾಲಯದಲ್ಲಿ ನಿರ್ಮಿಸಿದರೆ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಅಂದಿನ ಪ್ರಜೆಗಳು ಭಾವಿಸಿದ್ದರು. ಇದೇ ಕಾರಣ ಇಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಹಾಗೂ ಈ ಶಿವಲಿಂಗವನ್ನು ಇಲ್ಲಿ ಸುಂದರೇಶ್ವರ ಎಂದು ಕೂಡ ಕರೆಯಲಾಗುತ್ತದೆ. ಅಂದ ಹಾಗೆ ಈ ಸುಂದರೇಶ್ವರ ದೇವಾಲಯ ಇರುವ ಬೊಮ್ಮವರಹಳ್ಳಿ ದೇವನಹಳ್ಳಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದರೆ ದೊಡ್ಡಬಳ್ಳಾಪುರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ನಂದಿ ಬೆಟ್ಟ ಕೂಡ ಇಲ್ಲಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಅಥವಾ ನಂದಿ ಬೆಟ್ಟಕ್ಕೆ ಹೋದರೆ ದಯವಿಟ್ಟು ಸುಂದರೇಶ್ವರ ದೇವಾಲಯ ಅಂದರೆ ದೆವ್ವಗಳಿಂದ ನಿರ್ಮಾಣವಾದಂತಹ ದೇವಾಲಯಕ್ಕೆ ಭೇಟಿ ಕೊಟ್ಟು ಆ ಶಿವನ ಆಶೀರ್ವಾದವನ್ನು ಪಡೆಯಿರಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.